ಮಂಗಳೂರಿನ ಹೆದ್ದಾರಿಯಲ್ಲಿದೆ ಮರಣ ಗುಂಡಿಗಳು. ಪ್ರತಿದಿನ ಅಪಘಾತವಾದರೂ ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಡೋಂಟ್ ಕೇರ್. ಸುರತ್ಕಲ್ನಿಂದ ಕೆಪಿಟಿಯವರೆಗೆ ಸಂಚರಿಸುವಂತದೇ ಕಷ್ಟಕರ. ನಗರದ ಹೆದ್ದಾರಿಯಲ್ಲಿರತಕ್ಕಂತಹ ಮರಣ ಗುಂಡಿಗಳ ವಿಶೇಷ ವರದಿ ಇಲ್ಲಿದೆ. ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಹೊಂಡಾ ಗುಂಡಿಗಳದ್ದೇ ಕಾರುಬಾರು. ಎದ್ದು ಬಿದ್ದು ಸಂಚರಿಸ್ತಾ ಇರುವ ದ್ವಿಚಕ್ರ ವಾಹನ ಸವಾರರು. ಇದ್ಯಾವುದೋ ಒಳ ರಸ್ತೆಗಳ ಕಥೆಯಲ್ಲ. ದಿನಪ್ರತಿ ಸಾವಿರಾರು ವಾಹನಗಳು ಸಂಚಾರ ಮಾಡುವ ರಾಷ್ಟ್ರೀಯ ಹೆದ್ದಾರಿಯ ದುರಾವಸ್ಥೆ. ಸುರತ್ಕಲ್ ಭಾಗದಿಂದ ಕೆಪಿಟಿಯವರೆಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿರುವ ಮರಣ ಗುಂಡಿಗಳಿಗೆ ಪ್ರತಿದಿನ ಅಪಘಾತವಾಗ್ತಾ ಇದ್ರೂ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಆಗಿದ್ದಾರೆ. ಮಳೆ ಬರುವ ಸಂದರ್ಭ ರಸ್ತೆಯಲ್ಲಿ ಹೊಂಡಾ ಗುಂಡಿಗಳಾಗುವುದು ಬಹಳ ಸಹಜ. ಆದರೆ ಅದಕ್ಕಿಂತ ಮುನ್ನವೇ ಎಚ್ಚೆತ್ತು ರಸ್ತೆಯ ಹೊಂಡಾ ಗುಂಡಿಗಳನ್ನ ಆಡಳಿತ ವ್ಯವಸ್ಥೆ ಮುಚ್ಚಬೇಕಾಗಿದೆ. ಆದರೆ ಮಂಗಳೂರಿನ ಹೆದ್ದಾರಿಗಳಲ್ಲಿ ಹೊಂಡಾ ಗುಂಡಿ ಮುಚ್ಚಲಿಕ್ಕೆ ಅಧಿಕಾರಿಗಳಿಗೆ ಇನ್ನೂ ಕೂಡ ಟೈಮ್ ಸಿಕ್ಕಿಲ್ಲ. ನ್ಯಾಷನಲ್ ಹೈವೇ ಪರವಾಗಿ ನಾನೀಗ ಮಾತಾಡ್ತಿದ್ದೇನೆ. ಯಾಕಂದರೆ ಇಲ್ಲಿಂದ ನಮ್ಮ ಕೂಳೂರು ಬ್ರಿಡ್ಜಿಂದ ಬೈಕಂಪಾಡಿ ಜಂಕ್ಷನ್ ತನಕ ಎಲ್ಲ ಹೊಂಡ ಗುಂಡಿ ಬಿದ್ದಿದೆ. ಮತ್ತು ಇಂದ ಒಂದು ದೊಡ್ಡ ಬಸ್ಸಲ್ಲ ಲಾರಿ ಬರುವಾಗ ಅದನ್ನು ಹೊಡೆದುಕೊಂಡು ಹಾಕೊಂಡು ಹೋಗ್ತಾರೆ. ಮತ್ತು ಸಣ್ಣ ಸಣ್ಣ ಗಾಡಿ ಬರುವಾಗ ಹೊಂಡಕ್ಕೆ ಬಿದ್ದು ಪಲ್ಟಿ ಆಗಿದೆ. ಮೊನ್ನೆ ಇಲ್ಲಿ ಒಂದು ಆಗಿದೆ, ನಮ್ಮದು ಇದೇ ಜೋಕಡೆ ಕ್ರಾಸಲ್ಲಿ ಬೈಕಿನವರು ಬಿದ್ದಿದ್ದಾರೆ. ಬೈಕಿನ ಹೊಂಡಕ್ಕೆ ಬಿದ್ದು ಬಸ್ಸಿಗೆ ಹೊಡೆದು ಮತ್ತು ಲಾಸ್ಟಿಗೆ ಅವ್ರನ್ನ ತನ್ನ ಸೈಡ್ ಇಟ್ಟು ಸಾಧಾರಣ ಒಂದು 70 ವರ್ಷ ಪ್ರಾಯದವರು, ಕುದುರೆಮುಖ ರಿಟೈರ್ಡ್ ಅವರು. ಅವರನ್ನು ನೋಡುವಾಗ ನಮಗೆ ಎಷ್ಟು ಬೇಜಾರಾಗ್ತದೆ. ನೋಡಿ, ಇಲ್ಲಿ ಎನ್ ಎಮ್ ಬಿ ಟಿ ಏರಿಯಾದಲ್ಲಿ ಸರ್ವಿಸ್ ರೋಡ್ ಉಂಟು. ಒಂದೇ ಒಂದು ಸರ್ವಿಸ್ ರೋಡಲ್ಲಿ ಗುಂಡಿ ಮುಚ್ಚುವುದಿಲ್ಲ. ಇಲ್ಲಿ ಒಂದು ದೊಡ್ಡ ಹೊಂಡ ಉಂಟು ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ. ಈ ಹೊಂಡಕ್ಕೆ ಸಹ ಇದು ವ್ಯವಸ್ಥೆ ಮಾಡೋದಿಲ್ಲ. ಖಾಲಿ ಮೇಲೆ ಹಾಕೊಂಡು ಹೋಗ್ತಾರೆ ಅಷ್ಟೇ, ಬೇರೆ ಏನು ಮಾಡೋದಿಲ್ಲ. ಹೊಂಡಕ್ಕೆ ಬಿದ್ದರೆ ಯಾರು ಇಲ್ಲಿ ಏನು ಮಾಡುವಾರಂಥದ್ದಿಲ್ಲ. ಅವರೇ ಎದ್ದುಕೊಂಡು ಹೋಗಬೇಕಲ್ಲದೆ ಬೇರೆ ಏನು ಮಾಡೋದಿಲ್ಲ. ಈ ಸರ್ಕಾರ ಸಹ ಇದು ಮಾಡೋದಿಲ್ಲ, ಜಿಲ್ಲಾಡಳಿತ ಸಹ ಇದಕ್ಕೆ ಏನು, ನ್ಯಾಷನಲ್ ಹೈವೇರು ಸಹ ಇದಕ್ಕೆ ಏನು ಕ್ರಮ ತಗೊಳ್ಳೋದಿಲ್ಲ. ಹಾಗಾದರೆ ಇದನ್ನು ಯಾರು ಮುಚ್ಚಬೇಕು? ಹಾಗಾದರೆ ಇದಕ್ಕೆ ಯಾರು ಹೊಣೆ? ಬಿದ್ದವರ ಜೀವ ಹೋದರೆ ಯಾರು ಹೊಣೆ ಇದಕ್ಕೆ? ಅದು ಮನೆಯವರಿಗೆ, ಗಂಡನಿಗೆ ಹೆಂಡತಿಗೆ ಗಂಡ ಹೋಯಿತು, ಮಗನಿಗೆ ಅಪ್ಪ ಹೋದಾಗೆ. ಇವರಿಗೇನು ಪ್ರಾಬ್ಲಮ್ ಇಲ್ಲಲ್ಲ ಅದರಲ್ಲಿ. ಡೈಲಿ ಇವತ್ತು ಡೈಲಿ ಉಂಟು, ಒಂದು ಪ್ರತಿದಿನಲ್ಲ ಉಂಟು ಇದು. ಈ ಹೊಂಡ ನೋಡೋದಿದ್ರೆ ಇಲ್ಲಿ ಹೊಂಡಕ್ಕೇನೆ ಪ್ರಾಬ್ಲಮ್ ಆಗೋದು. ಸ್ಕೂಟ್ರ್ ಬಿದ್ದುಕೊಂಡು ಎತ್ಕೊಂಡು ಹೋಗ್ತವೆ. ನಾವು ಓಡಿಕೊಂಡು ಬಂದವರು ಎತ್ಕೊಂಡು ಹಾಸ್ಪಿಟ್ಲಿಗೆ ಹತ್ತಿರ NMBT ಹಾಸ್ಪಿಟಲ್ ಹರ್ಕೊಂಡು ಹೋಗಿ ನಾವು ಬಿಡ್ತೇವೆ ಅಲ್ಲನ್ನು. ಮಂಗಳೂರಿನ ಸುರತ್ಕಲ್, ಬೈಕಂಪಾಡಿ, ಕೂಳೂರು ಸೇತುವೆ, ಕೊಟ್ಟಾರ, ಕೆಪಿಟಿ ಭಾಗದ ರಾಷ್ಟ್ರೀಯ ಹೆದ್ದಾರಿಗಳು ಸಂಪೂರ್ಣ ಹೊಂಡಮಯವಾಗಿದೆ. ಪ್ರತಿದಿನ ಹೆದ್ದಾರಿಯಲ್ಲಿ ಅಪಘಾತಗಳ ಸರಮಾಲೆಯೇ ಆಗ್ತಾ ಇದೆ. ಹಲವರು ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ರು. ಇನ್ನು ಕೆಲವು ಅಪಘಾತದ ಸಂದರ್ಭದಲ್ಲಿ ಮರಣ ಗುಂಡಿಗಳು ಬಲಿ ಪಡಿತಾ ಇದೆ. ಹೆದ್ದಾರಿಯನ್ನ ಸುಸ್ಥಿತಿಯಲ್ಲಿಟ್ಟುಕೊಳ್ಬೇಕಾದ ಹೆದ್ದಾರಿ ಪ್ರಾಧಿಕಾರ ಕಣ್ಣಿದ್ದು ಕೂಡ ಕುರುಡಾಗಿದೆ. ಹಲವು ಸಂದರ್ಭ ಗುಂಡಿ ತಪ್ಪಿಸಲು ಹೋಗಿ ಅಪಘಾತಗಳಾದ್ರೆ, ಇನ್ನು ಕೆಲವು ಸಂದರ್ಭ ಗುಂಡಿಗೆ ಬಿದ್ದು ಜೀವ ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡಾ ಗುಂಡಿಗಳಾದ್ರೂ ಕೇಳುವವರೇ ಇಲ್ಲದಂತಾಗಿದೆ. ದಕ್ಷಿಣ ಕನ್ನಡ ಸಂಸದರು ತಕ್ಷಣವೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕಾಗಿದೆ. ಆ ಮೂಲಕ ನಿದ್ದೆಯಲ್ಲಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಬೇಕಾಗಿದೆ. ಜೀವನ್ ಮಂಗಳೂರು, ದೈಜ್ ವರ್ಲ್ಡ್ 24/7.